ಮಂಗಳೂರು ಬೆಂಗಳೂರು ಮಧ್ಯೆ ವಂದೇ ಭಾರತ್ ರೈಲು ಮಂಜೂರಾಗಿದೆ. ಆದರೆ ರೈಲು ಮಾರ್ಗದ ವಿದ್ಯುದೀಕರಣ ಕೆಲಸ ಪೂರ್ತಿಯಾಗದ ಕಾರಣ ರೈಲು ಸಂಚಾರ ಆರಂಭಿಸಲು ಅಡಚಣೆಯಾಗಿದೆ ಎಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಅವರು ಇಂದಿಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರೈಲ್ವೆ ವಿದ್ಯುದೀಕರಣ ಕಾಮಗಾರಿಯು ಕೊಂಕಣ ರೈಲು ಮಾರ್ಗದಲ್ಲಿ ಈಗಾಗಲೇ ಮುಕ್ತಾಯಗೊಂಡಿದೆ. ಪುತ್ತೂರು ಭಾಗದಲ್ಲಿ 50 ಕಿಲೋಮೀಟರ್ ಮತ್ತು ಮೈಸೂರು ಸುಬ್ರಹ್ಮಣ್ಯ ರೈಲು ಮಾರ್ಗದಲ್ಲಿ 90 ಕಿಲೋಮೀಟರ್ನಷ್ಟು ಬಾಕಿ ಇದೆ. ವಿದ್ಯುದೀಕರಣ ಕಾಮಗಾರಿ ಭರದಿಂದ ನಡೀತಾ ಇದ್ದು 2025ರ ವೇಳೆಗೆ ಪೂರ್ತಿಗೊಳ್ಳಲಿದೆ. ಆ ಬಳಿಕ ವಂದೇ ಭಾರತ್ ರೈಲು ಓಡಾಟ ಆರಂಭವಾಗಲಿದೆ. ತಿರುವನಂತಪುರಂ ಕಾಸರಗೋಡು ವಂದೇ ಭಾರತ್ ರೈಲನ್ನ ಮಂಗಳೂರು ತನಕ ವಿಸ್ತರಿಸುವ ಬಗ್ಗೆ ರೈಲ್ವೆ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ ಎಂದರು. ಶಿರಾಡಿ ಘಾಟ್ ಸುರಂಗ ಮಾರ್ಗ ಯೋಜನೆಯಡಿ ಡಿಪಿಆರ್ ಪ್ಲಾನ್ ಮತ್ತು ನಕ್ಷೆ ತಯಾರಿಸಿ ಅನುಮೋದನೆಗಾಗಿ ಕಳುಹಿಸಲಾಗಿದೆ. ಈ ಹಿಂದೆ ಇದ್ದ 12,500 ಕೋಟಿ ರೂಪಾಯಿ ಯೋಜನೆಯನ್ನ ಪರಿವರ್ತಿಸಿ 2,500 ಕೋಟಿ ರೂಪಾಯಿಗೆ ಇಳಿಸಲಾಗಿದೆ. ಪರಿಷ್ಕೃತ ಯೋಜನೆಯಲ್ಲಿ ಕೇವಲ 3 ಸುರಂಗ ಮಾತ್ರ ಬರ್ತಾ ಇದ್ದು ಉಳಿದಂತೆ ಫ್ಲೈಓವರ್ ನಿರ್ಮಾಣದ ಪ್ರಸ್ತಾಪವಿದೆ. ಈ ಯೋಜನೆಗೆ ಶೀಘ್ರ ಅನುಮೋದನೆಯನ್ನ ನಿರೀಕ್ಷೆ ಮಾಡಲಾಗಿದೆ ಎಂದು ತಿಳಿಸಿದರು. 2014ರಿಂದ 2023ರ ಜನವರಿವರೆಗಿನ ಕಳೆದ 9 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ವಿವಿಧ ಯೋಜನೆಗಳಡಿ 38,661.96 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇನ್ನು ಸುಮಾರು 16,000 ಕೋಟಿ ರೂಪಾಯಿ ಯೋಜನೆಗಳು ಪ್ರಸ್ತಾವನೆಯಲ್ಲಿ ಇವೆ. ಮಂಗಳೂರು ನಗರದ ನಂತೂರು ಮತ್ತು ಕೆಪಿಟಿಯಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ. ಮಂಗಳೂರಿನಲ್ಲಿ ಬೈಪಾಸ್ ರಸ್ತೆ ಯೋಜನೆ ಅನುಮೋದನೆಗಾಗಿ ಕಳುಹಿಸಲಾಗ್ತಾ ಇದೆ ಎಂದು ನಳಿನ್ ವಿವರಿಸಿದರು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ 38,000 ಕೋಟಿ ರೂಪಾಯಿಗಳು ಬಂದಿದ್ದಾರೆ. 38,000 ಕೋಟಿ ರೂಪಾಯಿ ಒಂದು ಸುಂದರವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಈಗ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿದೆ. ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳಾಗ್ತಾ ಇದ್ದಾವೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಗಳು ಕೊಂಕಣ ರೈಲ್ವೆ ಮುಗಿದಿದೆ. ಎರಡನೇದು ಕೇರಳದಿಂದ ಮಂಗಳೂರಿಗೆ ಆಗಿದೆ. ಈಗ ಕಾಮಗಾರಿ ಪುತ್ತೂರಿಂದ 50 ಕಿಲೋಮೀಟರ್ ಬಾಕಿ ಇದೆ. ಮೈಸೂರು ಸುಬ್ರಹ್ಮಣ್ಯದಿಂದ ಮೈಸೂರು ರಸ್ತೆಯಲ್ಲಿ 90 ಕಿಲೋಮೀಟರ್ಗಳು ಬಾಕಿ ಇದೆ. ಕಾಮಗಾರಿಗಳು ನಡೀತಾ ಇದೆ. 2025ಕ್ಕೆ ಆ ಕಾಮಗಾರಿಗಳು ಪೂರ್ತಿಯಾಗುತ್ತೆ. ವಂದೇ ಮಾತರಂ ಟ್ರೈನ್ ನಮಗೂ ಸ್ಯಾಂಕ್ಷನ್ ಆಗಿದೆ ಮಂಗಳೂರು. ಅದರ ಎಲೆಕ್ಟ್ರಿಫಿಕೇಶನ್ ಸಮಸ್ಯೆಯಿಂದಾಗಿ ನಿಂತಿದೆ. ತಕ್ಷಣ ಅದಕ್ಕೋಸ್ಕರ ಇವತ್ತು ಎಲೆಕ್ಟ್ರಿಫಿಕೇಶನ್ ಕಾಮಗಾರಿಯನ್ನು ವೇಗ ತಗೊಂಡಿದೆ. ತಕ್ಷಣ ಕಾಮಗಾರಿ ಮುಗಿದ ಕೂಡಲೇ ವಂದೇ ಮಾತರಂ ಟ್ರೈನ್ ಮಂಗಳೂರಿಗೆ ಇನ್ನಷ್ಟು ರೈಲ್ವೆಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಕ್ಕಂಥ ಹೊಸ ರೈಲ್ವೆ ನಿಲ್ದಾಣಗಳು ಹೊಸ ಪ್ರಾಜೆಕ್ಟ್ನ ಅಡಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಅನುಮೋದನೆಗಳು ಸಿಕ್ಕಿದ್ದಾವೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತ ಇನ್ನೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಬೇಡಿಕೆ ಶಿರಾಡಿ ಘಾಟ್ನ ಟನಲ್ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಗಳಿದ್ದಾವೆ. ಈಗಾಗಲೇ ಡಿಪಿಆರ್ ಆಗಿದೆ, ಪ್ಲಾನ್ ಆಗಿದೆ, ನಕ್ಷೆ ಎಲ್ಲ ಪೂರ್ಣ ಆಗಿ ಅಪ್ರೂವಲ್ಗೆ ಹೋಗಿದೆ. ಪರಿವರ್ತನೆಯ ಟನಲ್ ಅದರಲ್ಲಿ ಸುಮಾರು 3 ಕಡೆ ಟನಲ್ ಬರ್ತದೆ. ಬಾಕುಳದ ಫ್ಲೈಓವರ್ ಸಿಸ್ಟಮ್ ಅಲ್ಲಿ 2,500 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಹಿಂದೆ 12,000 ಕೋಟಿ ಇತ್ತು ಪೂರ್ತಿ ಟನಲ್. ಈಗ ಬದಲಾವಣೆ ಆಗಿದೆ. 3 ಬಾಕಿ ಒಳ್ಳೆ ಡಿಸೈನ್ ನಲ್ಲಿ ಬಂದಿದೆ. ಅದು ಕೆಲವೇ ದಿನಗಳಲ್ಲಿ ಅದರ ಅಪ್ರೂವಲ್ ಸಿಗುತ್ತೆ. ಈಗಾಗಲೇ ಮಡಿಕೇರಿವರೆಗಿನ ಚತುಷ್ಪಥ ರಸ್ತೆಗಳ ಕಾಮಗಾರಿಗಳಿಗೆ ಅಪ್ರೂವಲ್ ಆಗಿದೆ. ಕುಶಾಲನಗರದವರೆಗೆ ಪ್ರಾರಂಭ ಆಗಿದೆ. ಬಾಕುಳದು ನಡೀತದೆ. ಮಡಿಕೇರಿಯಿಂದ ಮಾನಿವರೆಗೆ ಈಗಾಗಲೇ ಅನುಮೋದನೆಗೆ ಹೋಗಿದೆ. ಮಂಗಳೂರಿನಲ್ಲಿ ಒಂದು ಬೈಪಾಸ್ ರಸ್ತೆ ಕೇಳಿರ್ಬೋದು. ಬೈಪಾಸ್ ರಸ್ತೆ 2 ಕಾರಣಕ್ಕೋಸ್ಕರ ಡಿಸೈನ್ಗಳು ವ್ಯತ್ಯಾಸ ಆಯಿತು. ಇವತ್ತು ಆ ಬೈಪಾಸ್ ರಸ್ತೆಯ ಕಾಮಗಾರಿಗೂ ಅನುಮೋದನೆಗೆ ಹೋಗ್ತಾ ಇದೆ. ಸ್ವಲ್ಪ ಡಿಸೈನ್ ಪರಿವರ್ತನೆ ಆಗಿ ಆಗ್ತಾ ಇದೆ. ಕಾಂಪನ್ಸೇಷನ್ ಸಮಸ್ಯೆಗಳಿಂದಾಗಿ ಒಂದಷ್ಟು ವ್ಯತ್ಯಾಸಗಳಾಗ್ತವೆ ಡಿಸೈನ್ ನಲ್ಲಿ. ಹೀಗೆ ನಮ್ಮ ಜಿಲ್ಲೆಯಲ್ಲೂ ಪೋರ್ಟ್ನ ಅಭಿವೃದ್ಧಿಗೆ, ಏರ್ಪೋರ್ಟ್ನ ಅಭಿವೃದ್ಧಿಗೆ, ರೈಲ್ವೆ, ಹೈವೇ ಮತ್ತು ಹೊಸ ಪ್ರಾಜೆಕ್ಟ್ಗಳು